ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ವರಪ್ರದ ಸ್ವಯಂಭೂ ಅರ್ಕುಳ ಶ್ರೀ ವರದೇಶ್ವರ ಕ್ಷೇತ್ರ ಪರಂಗಿಪೇಟೆ ಶ್ರೀ ಕ್ಷೇತ್ರದಲ್ಲಿ ನಡೆದ ವಾರ್ಷಿಕ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಇದೀಗ. Om Namah
ಗ್ರಾಮಸ್ಥರೆಲ್ಲ ಊರ್ದಾಗಲ್ಲ ಮಾತು ಬತ್ತು ಸಮಸ್ತೆಲ್ಲ ಯಜಮಾನ ಕುಟುಂಬದಾಗಲ್ಲ ವಿಶೇಷವಾದ ವರದೇಶ್ವರ ಪ್ರಾರ್ಥನೆ ಮಹೋತ್ಸವದ ರಥೋತ್ಸವದ ಮಂದಿ ಸತ್ಕರ್ಮ ದೇವರು ನಮ್ಮ ಕೈ ಕೊಳ್ಳುಡ ವೈಭವಡು ಮತ್ತು ಮಲ್ಪಾದ ದೊರೆತು ಉತ್ಸವೇನ ಸಾನ್ನಿಧ್ಯ ವೃತ್ತಿ ದೇವರ ಸಾನ್ನಿಧ್ಯ ವೃತ್ತಿ ಅವರು ಉತ್ಸವ ಮಲ್ಪಣೆಯಿಂದ ಅವರ ದೇವರ ಸಾನ್ನಿಧ್ಯ ಅಭಿವೃದ್ಧಿ ಆಗುತ್ತದೆ ಭಕ್ತರನ್ನಾಗಲೇ ಮಾತ್ರ ಸೇರ್ನಾಗಲೇ ಪ್ರತ್ಯಕ್ಷವಾದ ಪರೋಕ್ಷವಾದ ಮಾತ ಏರ್ ಮಾತ ಸೇವೆನ ಮಾತ ಮಲ್ಪಾದೇರ ಆಗಲೇ ಮಾತ ವರದೇಶ್ವರ ಸ್ವಾಮಿನ ಅನುಗ್ರಹ ಮಾತೆರ ಪ್ರಾಪ್ತಿ ಮಲ್ಪಾದ ಗುರುತು ಇತ್ತಿಗೆ ಉತ್ಸವನ ನಿರ್ವಿಘ್ನೋಡು ವೈಭವಡು ಆ ದೇವರ ನಾವು ಮಾತು ಕೊಳ್ಳುಡು ನಮ್ಮ ಕೈಗೆ ಮಾತು ಮಲ್ಪಾದ ಗುರುತು ಇತ್ತಿಗೆ ಆ ಉತ್ಸವದ ಸಂಪೂರ್ಣ ಸಫಲನ ಮಾದ ಭಕ್ತ ಸಮಸ್ತರಿಲ್ಲ ಊರದಾಗಲೇ ಇಲ್ಲ ಗ್ರಾಮಸ್ಥರಿಲ್ಲ ಭಕ್ತರನ್ನಾಗಲೇ ಇಲ್ಲ ಯಜಮಾನ ಕುಟುಂಬದಾಗಲೇ ಇಲ್ಲ ಪ್ರಾಪ್ತಿ ಮಲ್ಪಾದ ಗುರುತು ದೇವರನ್ನ ಸಾನ್ನಿಧ್ಯಲ ಅಭಿವೃದ್ಧಿ ಆಗ್ಬಿಡು ಮಾತೆರ್ನಲ್ಲ ಇಷ್ಟಾರ್ಥ ಮಾತು ಸಿದ್ಧಿ ಮಲ್ಪಾದ ಗುರುತು ಉತ್ತರೋತ್ತರ ಶ್ರೇಯಸ್ಸು ಮಾತನಾಡಬಹುದು ಬಂದು ವರದೇಶ್ವರ ದೇವರಿಡಲ್ಲ ಮಹಾಗಣಪತಿ ದೇವರಿಡಲ್ಲ ದೇವರಿಡಲ್ಲ ಈ ಸ್ಥಳದ ಸಂಬಂಧಪಟ್ಟ ಮಾತ ಒಳ್ಳೆ ರಾಜರಾಜೇಶ್ವರಿ ದೇವರು ಮಾತ ದೇವರ ನಾಲ್ಕು ನಮ್ಮನ್ನು ಎಡ್ಡೆ ಮಾತನಾಡಬಹುದು ದೇವರ ಪ್ರಾರ್ಥನೆ ಅನಿಷ್ಠಾನ ಶಾಂತನಸ್ತು ಗ್ರಹಾ ಗುರುವಂತು ಮಂಗಲಂ ತದೇವ ಲಗ್ನಂ ಸುಧೀರ್ಘ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ಲಕ್ಷ್ಮೀಪದೇ ಸ್ಮರಾಮಿ ಸಪರಿವಾರದ ವರದೇಶ್ವರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ.
निजवामस्यस्थानोपलिता परिरप्तदेहं वरिष्ठान् प्रसन्ति दुरितानि भयानि च शान्तिरस्तु शुभजास्तु ग्रहा कुर्वन्तु मंगलं देवता कुर्वन्तु मंगलं वरदेश्वराय महामहागणपतिर्महापरिवारदेवताभ्यो महामनसोविच प्रार्थनां बोधयामि देवता आसನ ಪ್ರಾರ್ಥನೆ ಮಾಡಿದಾಗ ನಮ್ಮ ಇಷ್ಟಾರ್ಥ ಪೂರ ಪ್ರಾಪ್ತಿ ಆಗುವುದನ್ನು ಸುಲಭವಾದ ಕ್ಷೇತ್ರಗಳು ಸಾನ್ನಿಧ್ಯ ವೃದ್ಧಿ ಆದ ಕೊಡುಗೆ ದೇವರತ್ನ ವಿಶೇಷವಾದ ಸಾನ್ನಿಧ್ಯ ವೃದ್ಧಿ ಅಂತ ಆಚಾರ್ಯ ಪ್ರಸ ಆಮ್ನಾಯ ಜಪೇನ ಉತ್ಸವೇನ ಅನ್ನದಾನೇನ ಸಾನ್ನಿಧ್ಯ ವೃದ್ಧಿಸ್ತು ಪಂಚದ 5 ರೀತಿ ದೇವರನ್ನ ಸಾನ್ನಿಧ್ಯ ವೃದ್ಧಿ ಅವರಿಗೆ ಹೆಚ್ಚು ಬಂದ ಸುಲಭವಾದ ಪ್ರತಿಷ್ಠೆ ಬಂದಿನ ಆಚಾರ್ಯನ ನಿತ್ಯ ಕರ್ಮಾನುಸಾರ ಬರೋದಾದ ದೇವರ ಸಾನ್ನಿಧ್ಯ ಅವರಿಗೆ ಅಂತೆಯೇ ಉತ್ಸವೇನ ವಾರ್ಷಿಕವಾದ ದೇವರ ಉತ್ಸವ ಪರ್ವಗಳಿಗೆ ಆ ಸಂದರ್ಭಗಳು ದೇವರ ಸಾನ್ನಿಧ್ಯ ವೃದ್ಧಿ ಅವರಿಗೆ ಆಚಾರ್ಯ ಪ್ರಸ ಆಮ್ನಾಯ ಜಪೇನ ವೇದಾದಿಗಳನ್ನ ಪುರಾಣಗಳನ್ನ ಪುರ ಪಾರಾಯಣ ಕ್ಷೇತ್ರಗಳು ಆ ರೀತಿ ನಾಮಗಳ ಆ ದೇವರ ಸಾನ್ನಿಧ್ಯ ವೃದ್ಧಾಪನೆಗೆ ಅಂಜನೆ ನಿಯಮೇನ ಹೂವೇ ಬಗ್ಗೆ ಕೆಲಸ ಮಾಡಿಕೊಂಡು ನಿಯಮ ಪ್ರಕಾರವಾದ ಮಾತನ್ನು ಮಾತ್ರ ಅವಳ ಸಾನ್ನಿಧ್ಯ ವೃದ್ಧಾಪನೆ ಅಂತ ವಿಶೇಷವಾದ ಐನ್ಯತ ಅನ್ನದಾನೇನ ಸಾನ್ನಿಧ್ಯ ವೃದ್ಧಿಸ್ತು ಐನ್ಯತಾದ ಅನ್ನದಾನ ಕೂಡ ವಿಶೇಷವಾದ ಮಾತುಗಳ ಅರ್ಪಣೆ ಮಾಡಿದ ಆ ರೀತಿಯಲ್ಲಿ ದೇವರ ಸಾನ್ನಿಧ್ಯ ವೃದ್ಧಾಪನೆ ಅಂಜನೆ ಮಹೋತ್ಸವದ ಈ ಅಂಗವಾದ ನನಗೆ ಮಾತುಗಳ ಊರುಗಳು ಕ್ಷೇಮ ಅವರು ಅಂಜನೆ ಮಾತುಗಳ ಶೇಷ ಅವರು ಅನಾಥ ಗ್ರಹ ಚಿರಕಾಲ ಕ್ಷೀರಾನುಭೂತ ಪ್ರಾತವನ್ನು ಸಂಕಲ್ಪ ಇವತ್ತು ವರದೇಶ್ವರ ಸನ್ನಿಧಿ ನಿಂತು ಬಲ್ಲಭೂತ ಮತ್ತು ನಮಗೆ ಅನ್ನದಾನ ಆ ಅನ್ನದಾನ ಅವರ ಬಿಂಬೋಪಾದ ಸಾನ್ನಿಧ್ಯ ಅಭಿವೃದ್ಧಿ ಆದಿತ್ತು ಮೇಲ್ಕಾಲ ಭಕ್ತಿಯನ್ನ ಬರ್ತದೆ ಅಕಲ ದರ್ಶನ ಪೂರ ಕೇಂದ್ರ ಆಯ್ತು ಪೂರ ಪರಿಹಾರ ಮೇಲ್ಕಾಲ ಮಾತಲ್ಲಿ ಆಕಾಶ ಗ್ರಹಕ್ಕೆ ಚಿರಕಾಲ ಪರ್ಯಂತ ನೆಮ್ಮದಿಗೆ ಕ್ಷೀರಾನ್ನಮದ ಲೋಕಭಾಗ್ಯ ಉದ್ಯೋಗ ವ್ಯವಹಾರ ಯಶಸ್ವಿ ನೆಮ್ಮದಿ ಎಂದರೆ ಈ ಅನ್ನದಾನ ಏರಿಯಾ ಕೂಡ ಸಹಕಾರ ಅಗ್ನಿಗಳ ಬರುವ ಸಮಸ್ತ ದುರಿದೋಷಿತನ ಪೂರ ಪರಿಹಾರ ಮತ್ತು ಅಪಮೃತ್ಯು ವ್ಯಾಳಮೃತ್ಯು ಘೋರಮೃತ್ಯು ಶುದ್ಧಮೃತ್ಯಾದಿ ಸಮಸ್ತ ಸಪ್ತ ಮೃತ್ಯೋಜಲ ರಾಜಮಯ ಚೋರಮಯ ಅಗ್ನಿಮಯ ಜಲಮಯ ವಿಷಮಯ ಸರ್ಪಮಯ ಬರುವ ಸಮಸ್ತ ನಿರ್ಮಯ ಮತ್ತು ಮೇಲ್ಕಾಲ ಮಾತರಿಗ ಎರಡು ಅತಿಶಯವಾದ ದೇವತಾ ಸತ್ಯವನ್ನು ಯೋಗ ಭಾಗ್ಯ ನಂದು ಮತ್ತು ವಿಶೇಷವಾದ ಗ್ರಹಕ್ಕೆ ಚಿರಕಾಲ ಪರ್ಯಂತ ಕ್ಷೀರಾನ್ನಮದ ಯೋಗ ಭಾಗ್ಯ ಹೊರದೇಶದ ಭಾರತದ ಪರಿವರ್ತನೆ ಪೂರ ಮಾತ ಭಕ್ತರಿ ಅಂಗ ಮತ್ತು ದೇವತಾಸನ ಪ್ರಾರ್ಥನೆ ಉದಾ ಸಂಪೂಜಿತಾ ಪುಷ್ಪೇ ಗಂಧದೋಪಾಸುರ ದಧಾತಿ ವಿತ್ತಂ ಪುತ್ರಾಂ ಪದಿಂ ಬೇಗ ದಿವ್ಯಾ ನಮೋ ಸ್ವರಂತಾ ಸಾತುಮುತೆ ಸಾತ್ರಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮೇ ದಿವಸಾಚಾರ್ಯತೆ ಸಹಸ್ರ ಕೋಟಿ ವಿಧಾನೇ ಮಾನವ ಬ್ರಹ್ಮಣೇ ಓಂ ಬ್ರಾಹ್ಮಣ ಹಿತಾಯ ಜಗದಿತಾಯ ವಿಸ್ತಾರೇ ಗೋವಿಂದಾಯ ನಮೋ So
ಪ್ರಸಿದ್ಧ ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.